ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆರಂಭಿಸಲಾಗಿರುವ ಮೀಡಿಯಾ ಕ್ಲಿನಿಕ್ಗೆ ಇಸಿಜಿ ಯಂತ್ರದ ಹಸ್ತಾಂತರ ಕಾರ್ಯಕ್ರಮ ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇಸಿಜಿ ಯಂತ್ರವನ್ನು ಕೊಡುಗೆಯಾಗಿ ನೀಡಿದ ಡಾ ಪದ್ಮನಾಭ ಕಾಮತ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಇಸಿಜಿ ಯಂತ್ರವನ್ನು ಹಸ್ತಾಂತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಮೀಡಿಯಾ ಹೆಲ್ತ್ ಕ್ಲಿನಿಕ್ ಎನ್ನುವುದು ಪತ್ರಕರ್ತರಿಗೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಎಂದ ಅವರು, ಪತ್ರಕರ್ತರಿಗೆ ಮತ್ತು ವಕೀಲರಿಗೆ ಬರುವ ಸಾಮಾನ್ಯ ಕಾಯಿಲೆ ಎಂದರೆ ರಕ್ತದೊತ್ತಡ. ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ ಎಂದು ಹೇಳಿದರು. ಯಂಗ್ ಡಾಕ್ಟರ್ಸ್ಗಳಲ್ಲಿ ಹಾರ್ಟ್ ಡಿಸೀಸ್ ಬರ್ತದೆ. ನಾವೇ ನಮ್ಮದೇ ಕೊಲೀಗ್ಸ್ಗಳಲ್ಲಿ ಎಂಜಿಯೋಪ್ಲಾಸ್ಟಿ ನಾವು ಮಾಡಿದ್ದೇವೆ. ದುಃಖ ಕೊಡ್ತದೆ ನಮಗೆ, ನಮ್ಮ ಪರಿಚಯದವರದ್ದೇ ಎಂಜಿಯೋಪ್ಲಾಸ್ಟಿ ಮಾಡುವಾಗ. ಆದರೆ ದಟ್ ಈಸ್ ಹೌ ಇಟ್ ಈಸ್, ವೇ ಆಫ್ ಲೈಫ್. ಇಟ್ ಈಸ್ ಆಲ್ ಆಸ್ ಒನ್ ಪರ್ಸನ್ ಪಾಯಿಂಟೆಡ್ ಔಟ್, ಟ್ರಿಗರ್ ಸ್ಟ್ರೆಸ್. ಮೇನ್ ಫ್ಯಾಕ್ಟರ್ ಇಸ್ ಸ್ಟ್ರೆಸ್. ಸೊ ಐ ಫೀಲ್ ಈ ಒಂದು ನಿಮ್ಮಿಂದ ಆದ ಈ ಒಂದು ಕೆಲಸ, ಪತ್ರಕರ್ತರ ಒಂದು ಕ್ಲಿನಿಕ್, ನಿಜವಾಗಿ ಒಂದು ಉತ್ತಮ ಕೆಲಸ. ಅನಂತರ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಸಿಂದಾಚಿ ಅವರು ಮಾತನಾಡಿ, ಈಗಾಗಲೇ 140 ಇಸಿಜಿ ಯಂತ್ರಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಹಸ್ತಾಂತರ ಮಾಡಲಾಗಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ 141ನೇ ಇಸಿಜಿ ಯಂತ್ರ ಹಸ್ತಾಂತರ ಕಾರ್ಯಕ್ರಮ ಆಗಿದೆ ಎಂದು ಹೇಳಿದರು. ಉದ್ಯೋಗಿಗಳ ಮನೆ ಬಾಗಿಲಿಗೆ ಹೃದಯ ಸಂಜೀವಿನಿಯನ್ನ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಅನೇಕ ಪತ್ರಕರ್ತರು ಕೂಡ ನಮಗೆ ಹೇಳಿದರು, ಡಾಕ್ಟರ್ ಪದ್ಮನಾಭ ಕಾಮತ್ ಅವರಿಗೆ ನಾವೊಂದು ಸಂವಾದ ಕಾರ್ಯಕ್ರಮವನ್ನು ಮಾಡಬೇಕು. ಯಾಕೆಂದ್ರೆ ಇವತ್ತು ಹೃದ್ರೋಗ ಯಾವ ರೀತಿಯಲ್ಲಿ ಜನರಿಗೆ ಗೊತ್ತಿಲ್ಲದಂತೆ ಅವರನ್ನು ಕಾಡ್ತಾ ಇದೆ, ಅದನ್ನು ಪತ್ತೆ ಹಚ್ಚುವ ಕಾರ್ಯ ಆಗಬೇಕು. ಈ ಹಿನ್ನೆಲೆಯಲ್ಲಿ ಅವರು ಮಾಡ್ತಿರುವ ಕಾರ್ಯ ಶ್ಲಾಘನೆ. ನಾವು ಇಲ್ಲಿ ಅವರನ್ನು ಪ್ರೆಸ್ ಕ್ಲಬ್ಗೆ ಕರೆಸಿ ಒಂದು ಸಂವಾದ ಕಾರ್ಯಕ್ರಮ ಮಾಡಬೇಕು ಎಂದು ಕೂಡ ನಮ್ಮ ಹಲವು ಪತ್ರಕರ್ತರು ಸಲಹೆಯನ್ನು ಕೊಟ್ಟಿದ್ರು. ಆದರೆ ನಮಗೆ ಇವತ್ತು ಒಂದು ವಿಶಿಷ್ಟ ಕಾರ್ಯಕ್ರಮ. ಯಾಕೆಂದ್ರೆ ನಾವು ಕಳೆದ ವಾರ ಪತ್ರಕರ್ತರಿಗ ಉತ್ತಮ ಆರೋಗ್ಯ ಧ್ಯೇಯದಡಿ ನಾವು ಇವತ್ತು ಒಂದು ಮೀಡಿಯಾ ಹೆಲ್ತ್ ಕ್ಲಿನಿಕ್ ಅನ್ನು ಕಳೆದ ವಾರ ಇಲ್ಲಿ ಆರಂಭಿಸಿದ್ದೇವೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಅಣ್ಣು ಮಂಗಳೂರು, ಆನಂದ್ ಶೆಟ್ಟಿ, ಇಬ್ರಾಹಿಂ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.